ಬಿಜೆಪಿ ಗೋಹತ್ಯೆ ಮಸೂದೆಗೆ ಸುಗ್ರೀವಾಜ್ಞೆ ಹಿನ್ನೆಲೆಯಲ್ಲಿ ಪಾಣೆಮಂಗಳೂರಿನಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಗೋಹತ್ಯೆ ನಿಷೇಧ ಕಾನೂನು ಅಗತ್ಯವಿರಲಿಲ್ಲ. ರಾಜಕಾರಣದ ಉದ್ದೇಶದಿಂದ ಇದನ್ನು ಜಾರಿ ಮಾಡಿದ್ದಾರೆ. ಗೋವನ್ನು ಪೂಜಿಸುವ ಪದ್ಧತಿ ಮೊದಲಿನಿಂದಲೂ ಇದೆ. ಸಿದ್ದರಾಮಯ್ಯ ಅವರು ಅವರ ಅಭ್ಯಾಸದ ಬಗ್ಗೆಯಷ್ಟೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಯಿಂದ ಪಕ್ಷಕ್ಕೆ ನಷ್ಟವಿಲ್ಲ. ಕಾರ್ಯಕರ್ತರು ಈ ಬಗ್ಗೆ ಅಭಿಪ್ರಾಯ ತಿಳಿಸಿದರೆ ತಪ್ಪೇನಿದೆ. ಎಲ್ಲ ವರ್ಗದ ಮಂದಿಯೂ ಹೈನುಗಾರಿಕೆ ಮಾಡುತ್ತಾರೆ. ಅವರಿಗೆಲ್ಲರಿಗೂ ಸರ್ಕಾರ 25 ರಿಂದ 50 ಸಾವಿರ ರೂಪಾಯಿ ಪರಿಹಾರ ನೀಡಲಿದೆ ಎಂದರು. ಅವಶ್ಯಕತೆ ಇರಲಿಲ್ಲ. ನಾನು ಗೋಹತ್ಯೆ ವಿಚಾರಕ್ಕೆ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಈ ದೇಶದಲ್ಲಿ ಕಾನೂನು ಮೊದಲೇ ಇತ್ತು. ರಾಜಕಾರಣಕ್ಕೋಸ್ಕರ ಹೊಸೇ ತರ್ತಾ ಇದ್ದಾರೆ ಅಷ್ಟೇ. ನಾವೆಲ್ಲ ಗೋಮಾತೆಗೆ ಗೋಗೆ ಗೌರವ ಕೊಡುವಂಥದ್ದು ಇದು ನಮ್ಮ ಸಂಸ್ಕೃತಿ. ಇದು ಎಲ್ಲ ಧರ್ಮದಲ್ಲೂ ಕೂಡ ಗೋಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಟ್ಟೇ ಕೊಡ್ತಾರೆ. ರಾಜಕಾರಣ ಮಾಡಲಿಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಕೊಳ್ಳಿ. ಅವರು ಇಟ್ ಈಸ್ ನಾಟ್ ಅವರು ಅವ್ರ ವೈಯಕ್ತಿಕವಾದಂಥ ಅಭ್ಯಾಸಗಳ ಬಗ್ಗೆ ಅವ್ರು ಮಾತಾಡಿದ್ದಾರೆ ಹೊರತು ಅವರು ಹೇಳಿದ್ದಾರೆ ಇದು ಮೊದಲೇ ಇದ್ದಂಥ ಕಾನೂನು. ಇದು ದಿಸ್ ಇಸ್ ಎ ಪಾರ್ಟಿ ಸ್ಟ್ಯಾಂಡ್. ಮೊದಲೇ 64ರಲ್ಲೇ ಈ ಕಾನೂನು ಇತ್ತು. ಇಡೀ ದೇಶಕ್ಕೆ ತೆಗೆದುಕೊಂಡು ಬರಲಿ, ಬ್ಯಾನ್ ಮಾಡಲಿ, ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡಲಿ. ಪ್ರತಿಯೊಬ್ಬ ರೈತನಿಗೂ ಕೂಡ 25 ರಿಂದ 50 ಸಾವಿರ ರೂಪಾಯಿ ಕೊಡಲಿ. ಕೊಟ್ಬಿಟ್ಟು ಇದು ಯಾರ್ದೋ ಒಂದು ವರ್ಗದಲ್ಲ. ಇದು ಎಲ್ಲ ರೈತರು, ಎಲ್ಲ ಸಮುದಾಯದವರು, ಬ್ರಾಹ್ಮಣರು ಇರ್ಬೋದು, ವೀರಶೈವರು ಇರ್ಬೋದು, ಬೇರೆ ಜನಾಂಗ ಇರ್ಬೋದು, ಎಲ್ಲ ಬಂಟರು ಇರ್ಬೋದು, ಇಲ್ಲಿ ಇವು ಎಲ್ಲ ವರ್ಗದವರು ಕೂಡ, ಬಿಲ್ಲವ ಇರ್ಬೋದು, ಹಿಂದುಳಿದವರು ಎಲ್ಲರೂ ಕೂಡ ಹಸುಗಳನ್ನು ಸಾಕ್ತೀವಲ್ಲ, ಅದನ್ನು ಸರ್ಕಾರ ದುಡ್ಡು ಕೊಟ್ಬಿಟ್ಟು ಕಾಂಪನ್ಸೇಟ್ ಮಾಡಲಿ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಬೆಲೆ ಇದೆ ಆ ಬೆಲೆನ ಕಟ್ಟಿಕೊಟ್ಬಿಟ್ಟು ನೀವು ಎತ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ.